ಬೆಂಗಳೂರಿನಿಂದ ಪ್ರವಾಸಕ್ಕೆಂದು ರೆಸಾರ್ಟ್ಗೆ ಬಂದಿದ್ದ ತಂಡವೊಂದರ ಯುವಕ ಕುಡಿದು ನಶೆಯಲ್ಲಿ ರೆಸಾರ್ಟ್ ಪಕ್ಕದ ಮನೆಗೆ ನುಗ್ಗಲು ಯತ್ನಿಸಿದ ಘಟನೆ ಉಳ್ಳಾಲ ಠಾಣಾ ವ್ಯಾಪ್ತಿಯ ಮಂಗಳೂರು ಹೊರವಲಯದ ಉಳ್ಳಾಲದ ಉಚ್ಚಿಲದ ಬಟ್ಟಪಾಡಿಯಲ್ಲಿ ನಡೆದಿದೆ. ಬೆಂಗಳೂರಿನಿಂದ 2 ಬಸ್ಗಳಲ್ಲಿ ಉಳ್ಳಾಲದ ಬಟ್ಟಪಾಡಿಯ ರೆಸಾರ್ಟ್ಗೆ ಆಗಮಿಸಿದ್ದ 60 ಜನರ ತಂಡ ಖಾಸಗಿ ಗೆಸ್ಟ್ ಹೌಸ್ನಲ್ಲಿ ಪಾರ್ಟಿಯನ್ನ ಮಾಡಿದ್ರು. ತಡರಾತ್ರಿವರೆಗೆ ಪಾರ್ಟಿ ನಡೆಸಿದ್ದ ತಂಡದಲ್ಲಿದ್ದ ಬೇದರ್ ಮೂಲದ ಶರಣಪ್ಪ ಎಂಬಾತ ಕುಡಿತದ ಅಮಲಿನಲ್ಲಿ ಹತ್ತಿರದಲ್ಲೇ ಇದ್ದ ರಾಮಪ್ಪ ಎಂಬುವರ ಮನೆ ಅಂಗಳಕ್ಕೆ ಬಂದು ಮನೆಯ ಬಾಗಿಲನ್ನು ತಟ್ಟಿದ್ದಾನೆ. ಈ ವೇಳೆ ರಾಮಪ್ಪ ಅವರ ಮಗಳು ಭಯದಿಂದ ಕಿರುಚಾಡಿದ್ದಾಳೆ. ತಕ್ಷಣವೇ ಸ್ಥಳದಲ್ಲಿ ಜಮಾಯಿಸಿದ ಸ್ಥಳೀಯರು ಶರಣಪ್ಪನಿಗೆ ಥಳಿಸಿದ್ದಾರೆ. ಆ ಕೂಡಲೇ ಉಳ್ಳಾಲ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. നാട്ടിലെ ഇല്ലാതെ ಎಲ್ಲಿಂದ ಬಂದು ಇಲ್ಲಿ ಅಂತ ಸತ್ತಿರ ಯಾರು ಹೇಳುದು? ನಾವು ಊರವ್ರು ಹೇಳ್ಬೇಕಾ? ತೈಕಂಡ ಮೇಳಕ್ಕೆ ಕೈಡಡ್ಡ ಪರ್ನೋಡ್ ಹಾಕಿ